ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸೇವೆ ಸಂದಾವಂದಿತ್ತಿನ ಎಸ್.ವಿ. ಭಟ್ ಪಂಡದೆ ಪುಗರ್ತೆ ಪಡೆದಿತ್ತಿನ ಸುಬ್ರಹ್ಮಣ್ಯ ವೆಂಕಟರಮಣ ಭಟ್ ಐತಾರ ವಿಧಿವಶರಾದರು. ಈ ಮೇರ್ನ ಆಕಸ್ಮಿಕ ಅಗಲುವಿಕೆದ ಸುದ್ದಿ ತೇರಿದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ನಾಡೋಜ ಡಾ ಮಹೇಶ್ ಜೋಶಿ ಸೋಮವಾರ ಕಾಂಡೆ ಎಸ್.ವಿ. ಭಟ್ರನ ಕಾಸರಗೋಡದ ಇಲ್ಲಡೆ ಭೇಟಿ ಕೊಡ್ದು ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಅರ್ಪಿಸಾಯಿರು. ಕುಡ್ಲ ನಂತೂರು ಪದವದ ಭಾರತಿ ಕಾಲೇಜ್ ಸಭಾಂಗಣಡ್ಲ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿರ್ದು ಎಸ್.ವಿ. ಭಟ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಾಯಿರು. ಈ ಪೊರ್ದು ಪಾತೆರ್ನ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ನಾಡೋಜ ಡಾ ಮಹೇಶ್ ಜೋಶಿ ಎಸ್.ವಿ. ಭಟ್ ಗಡಿನಾಡ ಕಾಸರಗೋಡು ಕನ್ನಡ ಸಾಹಿತ್ಯ ಪರಿಷತ್ಗೆ ಮಲ್ಲ ಬೇಲೆ ಬೆಂದಿನಾರು. ಸತತ ಮೂಜನೇ ಅವಧಿಗೆ ಅಧ್ಯಕ್ಷರಾದ ಸೇವೆ ಮಲ್ತೊಂದಿದ್ದರು. ಆರೆನ ಆಕಸ್ಮಿಕ ಅಗಲುವಿಕೆ ನಂಬೆರೆ ಸಾಧ್ಯ ಇಚ್ಚಿ ಆರೆನ ಭೌತಿಕ ಶರೀರ ನಮ್ಮೊಟ್ಟಿಗೆ ಇಚ್ಚಿಂಡಲ ಆರೆನ ಕನ್ನಡದ ಬೇಲೆ ಶ್ರಮ ಏಪಲ ನಂಗ್ ಸ್ಫೂರ್ತಿ ಪಂಡದು ನುಡಿನಮನ ಸಂದಾಯರು. ಇವತ್ತು ಬಹಳ ದುಃಖದಿಂದ ನಾನು ಕಾಸರಗೋಡಿಗೆ ಬಂದಿದ್ದೀನಿ. ಕೇರಳ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾಯಿತ ಅಧ್ಯಕ್ಷರಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ವೆಂಕಟರಮಣ ಭಟ್ ಅವರು ನಿನ್ನೆ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡದ ಧ್ವನಿಯಾಗಿ ಎಲ್ಲರಿಗೂ ಕನ್ನಡದ ಶಕ್ತಿಯನ್ನು ತುಂಬಿರ್ತಕ್ಕಂತಹ ವ್ಯಕ್ತಿ ಸುಬ್ರಹ್ಮಣ್ಯ ಭಟ್ ಅವರು. ನಿನ್ನೆ ಕನ್ನಡದ ಕಾರ್ಯಕ್ರಮಕ್ಕೆ ಹೋದಾಗ ಜಸ್ಟಿಸ್ ಅರಳಿ ನಾಗರಾಜ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಜಸ್ಟಿಸ್ ಅರಳಿ ನಾಗರಾಜ್ ಅವರನ್ನು ಭೇಟಿಯಾಗಿ ಅವರಿಗೆ ಗೌರವದ ದ್ಯೋತಕವಾಗಿ ಹಾರವನ್ನು ಮತ್ತು ಶಾಲನ್ನು ಹಾಕಿ ಅವರಿಗೆ ಸ್ಮರಣ ಸಂಚಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಕುಸಿದು ಬಿದ್ದು ಕನ್ನಡದ ಆ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಅಂತ್ಯವನ್ನು ಅವರು ನನಗೆ ಭಾಳ ದುಃಖ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ನಿಜವಾದ ಕನ್ನಡಿಗರಾಗಿ ಕನ್ನಡವನ್ನೇ ಉಸಿರಾಡ್ತಾ ಇದ್ದರು ಅನ್ನುವಂಥದ್ದು, ಅವರ ಕೊನೆಯ ಉಸಿರು ಕನ್ನಡದ ಕಾರ್ಯಕ್ರಮದಲ್ಲಿಯೇ ಕೊನೆಗೊಳ್ತು ಅನ್ನುವಂಥದ್ದು. ವಿದ್ಯಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಶಿಕ್ಷಕರಾಗಿ ಕನ್ನಡದ ಬಗ್ಗೆ, ಕನ್ನಡದ ಸಾಹಿತ್ಯದ ಬಗ್ಗೆ, ಕನ್ನಡದ ಚಿಂತನೆ ಬಗ್ಗೆ ಅತಿ ಅದ್ಭುತವಾಗಿರ್ತಕ್ಕಂತಹ ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿ ಶಿಕ್ಷಣವನ್ನು ಕೊಟ್ಟು ಎಲ್ಲೇ ಅವಕಾಶಗಳು ಸಿಕ್ಕರೂ ಸಹಿತ ಕನ್ನಡದ ಮಹಿಮೆಯನ್ನು ಹೇಳ್ತಾ ಇದ್ದರು. ಅಂತಹ ಒಬ್ಬ ಶ್ರೇಷ್ಠ ಕನ್ನಡಿಗ, ಕನ್ನಡದ ಹೋರಾಟಗಾರ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋದನ್ನು ನಾನು ನಂಬೋದಕ್ಕೇ ಆಗ್ತಾ ಇಲ್ಲ. ಮೊನ್ನೆಯ ದಿನ ನಾನು ದೂರವಾಣಿಯ ಮುಖಾಂತರ ಮಾತನಾಡಿದಾಗ ಅವರು ಯಾವುದೋ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮ ಮುಗಿದ ಮೇಲೆ ಮಾತನಾಡಿದರು. ಈ ಥರ ನಾಳೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ನಾನೇ ಹೋಗ್ತೀನಿ ಅಂತ ಹೇಳಿದರು. ಆದರೆ ಆ ಕಾರ್ಯಕ್ರಮ ಕೊನೆ ಆಗತ್ತೆ ಅಂತ ನಾನು ಕನಸಲ್ಲೂ ಸಹಿತ ಊಹಿಸಿರಲಿಲ್ಲ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೋರಲಿ, ಅವರ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ. ಅವರ ಕುಟುಂಬದ ಜೊತೆಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗಲೂ ಇರ್ತೀವಿ. ಜೊತೆಗೆ ಕಾಸರಗೋಡಿನಲ್ಲಿ ನಡೆಯುವಂತಹ ಕನ್ನಡದ ಕಾರ್ಯಕ್ರಮಗಳು ಸುಬ್ರಹ್ಮಣ್ಯ ಭಟ್ ಅವರ ನೆನಪಿನಲ್ಲಿ ಅವರ ನೆನಪನ್ನು ನಾವು ದಿನವೂ ಮಾಡಿಕೊಂಡು ಅವರು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲದೇ ಇದ್ದು ಸಹಿತ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಕನ್ನಡದ ಕೆಲಸದಲ್ಲಿ ಯಾವಾಗಲೂ ಇರ್ತಾರೆ, ಶಕ್ತಿಯನ್ನು ಕೊಡ್ತಾರೆ. ಅವರು ಯಾವಾಗಲೂ ನಮಗೆ ಒಂದು ರೀತಿಯ ಹುರುಪನ್ನು ಕೊಡ್ತಾರೆ, ಚೈತನ್ಯವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆಯಿಂದ ನಮ್ಮ ಎಲ್ಲ ಕನ್ನಡದ ಕೆಲಸಗಳನ್ನು ಅವರ ಜ್ಞಾಪಕದಲ್ಲಿ ಮಾಡ್ತೀವಿ ಅನ್ನುವಂಥ ಮಾತಿನೊಂದಿಗೆ ಅವರಿಗೆ ಗೌರವದ ಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಶ್ರೀನಾಥ್, ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಡಾ ಮುರಳಿ ಮೋಹನ್ ಚೂಂತಾರ್, ಇಂಚತಿ ಪ್ರಮುಖರು ಈ ಪೊರ್ತೋಟುಗೆ ಇದ್ದರು.